ಸಾರೆ ಜಹಾನ್ ಸೆ ಅಚ್ಚಾ ಇದು ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡೋ ಹಿಂದಿ ವೆಬ್ ಸೀರೀಸ್. ದೇಶದುದ್ದಕ್ಕೂ ನಡೆದಿರುವ ಸಕಾರಾತ್ಮಕ ಬೆಳವಣಿಗೆಗಳು, ಉತ್ತಮ ಕಾರ್ಯಗಳ ಬಗ್ಗೆ ವಿವರಣೆ ನೀಡುವ ಈ ವೆಬ್ ಸೀರೀಸ್ ಪ್ರಕಾಶ್ ಭಾರದ್ವಾಜ್ ನಿರ್ದೇಶನ ಹಾಗೂ ನಿರ್ಮಾಣದಲ್ಲಿ ಮೂಡಿಬಂದಿದೆ. ಖ್ಯಾತ ಬಾಲಿವುಡ್ ನಿರ್ದೇಶಕರಾದ ಪ್ರಕಾಶ್ ಝಾ ಅವರ ನಿರೂಪಣೆಯಲ್ಲಿ ಮೂಡಿಬಂದಿರುವ ಈ ವೆಬ್ ಸೀರೀಸ್ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ OTTಯಲ್ಲಿ ರಿಲೀಸ್ ಆಗಿದೆ. ಏನಿರುತ್ತೆ ಹಾಗಿದ್ರೆ ಈ ವೆಬ್ ಸೀರೀಸ್ನಲ್ಲಿ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಸಾರೆ ಜಹಾನ್ ಸೆ ಅಚ್ಚಾ ಟೈಟಲ್ ಹೇಳುವಂತೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡೋ ವೆಬ್ ಸೀರೀಸ್ ಇದಾಗಿದೆ. ಇದೊಂದು ಹಿಂದಿ ವೆಬ್ ಸೀರೀಸ್ ಆಗಿದ್ದು ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ನಲ್ಲಿ ಇದೀಗ ರಿಲೀಸ್ ಆಗಿದೆ. ಪ್ರಕಾಶ್ ಭಾರದ್ವಾಜ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಸಾರೆ ಜಹಾನ್ ಸೆ ಅಚ್ಚಾ ವೆಬ್ ಸೀರೀಸ್ ಎಲ್ಲ ವೆಬ್ ಸೀರೀಸ್ಗಿಂತಲೂ ಭಿನ್ನ. ಖ್ಯಾತ ಬಾಲಿವುಡ್ ಸಿನಿಮಾ ನಿರ್ದೇಶಕ ಪ್ರಕಾಶ್ ಝಾ ಅವರ ನಿರೂಪಣೆಯಲ್ಲಿ ಮೂಡಿಬಂದಿರುವ ಈ ವೆಬ್ ಸೀರೀಸ್ ಪ್ರತಿ ಎಪಿಸೋಡ್ಗಳಲ್ಲೂ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡಿದೆ. ಹಾಗೆಯೇ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ಮಾಡಬಹುದು ಅನ್ನೋದನ್ನ ತೋರಿಸುತ್ತೆ. जय जवान जय किसान। भारत के दूसरे प्रधानमंत्री श्री लाल बहादुर शास्त्री ने यह नारा दिया था, जवान जहां हमारी रक्षा करता है वहीं किसान हमारा अन्नदाता है। लेकिन विडंबना देखिए, सबसे ज्यादा नजरअंदाज अगर किसी तबके को हमारे देश में किया जाता है तो वो है भारत का किसान। ಜನರು ಮಾಡಿದ ಅಸಾಧಾರಣ ಕಾರ್ಯವನ್ನ ಗುರುತಿಸುವ ಮತ್ತು ಪ್ರದರ್ಶಿಸುವ ಹಾಗೂ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ನೀಡುವ ಮನೋಭಾವ ಬೆಳೆಸುವ ಪ್ರಯತ್ನ ಕೂಡ ಇದಾಗಿದೆ. ಈ ವೆಬ್ ಸೀರೀಸ್ನ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಪಂಕಜ್ ರಾಥೋಡ್ ಅವರು ವರ್ಕ್ ಮಾಡಿದ್ರೆ, ಜೀಶನ್ ಅಹ್ಮದ್ ಅವರು ಕ್ರಿಯೇಟಿವ್ ಪ್ರೊಡ್ಯೂಸರ್ ಆಗಿದ್ದಾರೆ. ಮ್ಯೂಸಿಕ್ ಅಸಿಸ್ಟೆಂಟ್ ಆಗಿ ಅನಿಕೇತ್ ಶುಕ್ಲಾ ವರ್ಕ್ ಮಾಡಿದ್ರೆ, ಸಿನಿಮಾಟೋಗ್ರಾಫರ್ ಆಗಿ ಸಾಕಿತ್ ಸೌರಭ್ ಅವರು ವರ್ಕ್ ಮಾಡಿದ್ದಾರೆ. ವೆಬ್ ಸೀರೀಸ್ಗೆ ಪೂಜಾ ಸೈನಿ ಅವರು ಕಥೆ ಬರೆದಿದ್ದಾರೆ. ವಾಸಿಂ ಅಖ್ತರ್ ಅವರು ಸಂಪೂರ್ಣ ಸಹಕಾರ ನೀಡಿದ್ದಾರೆ. जम्मीकुंटे में 15 अगस्त 2017 को अब हमारे माजी CI श्री प्रशांत रेड्डी सर ने जनगण मन का एक नए अंदाज में गवाने का प्रयास शुरू किया. इसके अंदर हम सभी बच्चे हों, बड़े हों, बूढ़े हों, सब मिलकर इसके अंदर हिस्सा लेते हैं. ప్రతిరోజు 8కి జనగణమన వస్తుంది సార్. మంచి సిఐ గారు ప్రశాంత్ రెడ్డి స్టార్ట్ చేసిండు. మంచిగా అనిపిస్తుంది. చాలామంది పిల్లలు పెద్దవాళ్ళందరూ వచ్చి ఇక్కడ జనగణమన చెప్తారు సార్. ಒಟ್ಟಿನಲ್ಲಿ ಸಾರೆ ಜಹಾನ್ ಸೆ ಅಚ್ಚಾ ಹಿಂದಿ ವೆಬ್ ಸೀರೀಸ್ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ನೀಡುವ ನಿಟ್ಟಿನಲ್ಲಿ ತಯಾರಾಗಿದೆ. ಇದೀಗ ವಿ4 ನ್ಯೂಸ್ನ ವಿ4 ಸ್ಟ್ರೀಮ್ OTTಯಲ್ಲಿ ವರ್ಲ್ಡ್ ವೈಡ್ ರಿಲೀಸ್ ಆಗಿದ್ದು ಇದೀಗ ನಿಮಗೆ ನೋಡಲು ಲಭ್ಯವಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.